ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಚೇರಿಯ ಒಳಗಡೆ ಮಕ್ಕಳಿಗೆ ತಾಯಂದಿರು ಎದೆ ಹಾಲು ಉಣಿಸುವ ಕೊಠಡಿಯನ್ನ ರೋಟರಿ ಜಿಲ್ಲಾ ಗವರ್ನರ್ ಮೇಜರ್ ಡೋನರ್ ಜೋಸೆಫ್ ಮ್ಯಾಥ್ಯೂ ಅವರು ಲೋಕಾರ್ಪಣೆಗೊಳಿಸಿದರು. ದೇವಳಕ್ಕೆ ಬರುವ ಭಕ್ತರು ತಮ್ಮ ಸಣ್ಣ ಮಕ್ಕಳಿಗೆ ಎದೆ ಹಾಲು ಉಣಿಸಲು ಪ್ರತ್ಯೇಕ ಕೊಠಡಿಯ ಅವಶ್ಯಕತೆ ಮನಗಂಡ ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಈ ಕೊಠಡಿಯನ್ನ ನಿರ್ಮಿಸಿದ್ದಾರೆ. ಈ ಸಂದರ್ಭ ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಪಂಡಾರಿ, ದೇವಳದ ಕಚೇರಿಯ ವ್ಯವಸ್ಥಾಪಕ ಹರೀಶ್, ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಪುತ್ತೂರು ರೋಟರಿ ಕ್ಲಬ್ ಈಸ್ಟಿನ ವತಿಯಿಂದ ಮತ್ತು ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ವತಿಯಿಂದ ನಾವು ಇದನ್ನು ದೇವಳಕ್ಕೆ ಕೊಡ ಮಾಡಿದ್ದೇವೆ. ದೇವಳದಲ್ಲಿ ಒಂದು ಸಂಪ್ರದಾಯ ಇದೆ. ಏನಂತ ಹೇಳಿದರೆ, ಸಣ್ಣ ಮಗುವಿಗೆ ದೇವರವಾಗಿ ತೀರ್ಥ ಪ್ರಸಾದವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಆಗ ತಾಯಿಯಂದರು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಅದನ್ನು ಮಗುವಿಗೆ ಹಾಲು ಉಣಿಸಿದರೆ ಆಗ ಪ್ರಸಾದ ಮಕ್ಕಳಿಗೆ ಕೂಡ ಸಂತದೆ ಅಂತೇಳಿ ಈ ಒಂದು ರೀತಿಯಲ್ಲಿ ದೇವರ ಪ್ರಸಾದವನ್ನು ಕೊಡಲಿಕ್ಕೆ ಇರುವ ಕೋಣೆ ಅಂತೇಳಿ ನಾವು ಇದನ್ನು ಸೇವಾ ರೂಪದಲ್ಲಿ ನಾವು ಕೊಡುಗೆಯಾಗಿ ನೀಡಿದ್ದೇವೆ. ದೇವಸ್ಥಾನದಲ್ಲಿ ಇಷ್ಟವರೆಗೆ ಬಹಳ ಕಷ್ಟ ಆಗ್ತಾ ಇತ್ತು. ಗೋಡೆಯ ಕಡೆ ಮುಖ ಮಾಡಿ ತಾಯಂದಿರು ಈ ಪ್ರಸಾದ ಕೊಡುವ ಕೆಲಸವನ್ನು ಕಷ್ಟದಲ್ಲಿ ಮುಜುಗರದಲ್ಲಿ ಮಾಡ್ತಾ ಇದ್ರು. ಅವರಿಗೆ ಧೈರ್ಯದಿಂದ ಮಾಡಲಿಕ್ಕೆ ಮತ್ತು ಮಹಿಳೆಯರಿಗೆ ಒಂದು ಫ್ರೀಯಾಗಿ ಅವರ ಮಗುವಿಗೆ ಹಾಲು ಉಣಿಸುವಂಥ ಒಂದು ಕೆಲಸವನ್ನು ನಡೀಲಿಕ್ಕೆ ಬೇಕಾಗಿ ನಾವು ಸೇವಾ ರೂಪದಲ್ಲಿ ಈ ಕೊಡುಗೆಯನ್ನು ನೀಡಿದ್ದೇವೆ. ಇದನ್ನು ಸಂಪೂರ್ಣವಾಗಿ ಗುಲಾಬಿ ಬಣ್ಣದಲ್ಲಿ, ಯಾಕೆಂತೇಳಿದರೆ ಗುಲಾಬಿ ಅಂತ ಹೇಳೋದು ಮಹಿಳೆಯರ ಸಂರಕ್ಷಣೆ ಅಥವಾ ಮಹಿಳೆಯರಿಗೆ ಇರುವಂತಹ ವಿಶೇಷ ಒಂದು ಬಣ್ಣ. ಅದು ಗುಲಾಬಿ ಕಲರ್ನಲ್ಲಿ ಸಂಪೂರ್ಣವಾಗಿ ಇದನ್ನು ನಿರ್ಮಿಸಿದ್ದೇವೆ.